ಕುಂಜತ್ತೂರು ಉದ್ಯಾವರ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯೆ ಸಾರ್ವಜನಿಕರಿಗೆ ನೆರಳನ್ನ ನೀಡುತ್ತಿದ್ದ ಬೃಹದಾಕಾರದ ಆಲದ ಮರವೊಂದು ಕಳೆದ 3 ದಿವಸಗಳಿಂದ ಹೊತ್ತಿ ಉರಿಯುತ್ತಿದ್ದರೂ ಈ ತನಕ ಅದನ್ನು ನಂದಿಸಲು ಸಾಧ್ಯವಾಗದೇ ಇರುವುದು ಸ್ಥಳೀಯರನ್ನ ಆತಂಕಕ್ಕೀಡು ಮಾಡಿದೆ. 2 ದಿನಗಳಿಂದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಆಗಮಿಸಿ ದಗದಗನೆ ಉರಿಯುತ್ತಿರುವ ಬೆಂಕಿಯನ್ನ ನಂದಿಸುತ್ತಿದ್ದರೂ ಮರುದಿನ ಬೆಳಗ್ಗೆ ಅದೇ ರೀತಿ ಮತ್ತೆ ಉರಿಯುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ಬದಿಗಿರುವ ಈ ಮರ ಕಳೆದ ಹಲವಾರು ವರ್ಷಗಳಿಂದ ಸಾರ್ವಜನಿಕರಿಗೆ ನೆರಳನ್ನ ನೀಡುತ್ತಿತ್ತು. ಸಮೀಪವಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಿನಂಪ್ರತಿ ನೂರಾರು ವಾಹನಗಳು ಓಡಾಡುತ್ತಿವೆ. ಅಪ್ಪಿತಪ್ಪಿ ಭಾರಿ ಗಾತ್ರವಿರುವ ಈ ಮರದ ರೆಂಬೆಗಳೇನಾದರೂ ಮುರಿದು ಬಿದ್ದರೆ ಅಪಾಯ ತಪ್ಪಿದಲ್ಲ. ಬುಡದಿಂದಲೇ ಉರಿಯುತ್ತಿರುವ ಕಾರಣ ಯಾವುದೇ ಸಮಯದಲ್ಲೂ ಮರ ಮುರಿದು ಬೀಳುವ ಸಾಧ್ಯತೆ ಇದೆ. ಮರವನ್ನ ಕಡಿದು ತೆಗೆಯಲು ಸಂಬಂಧಪಟ್ಟವರ ಹತ್ತಿರ ಊರವರು ಹಲವಾರು ಸಲ ವಿನಂತಿಸಿಕೊಂಡರೂ ಯಾವುದೇ ಪ್ರತಿಕ್ರಿಯೆ ಇಲ್ಲವೆನ್ನಲಾಗಿದೆ. ದುರಂತ ಸಂಭವಿಸುವುದಕ್ಕಿಂತ ಮೊದಲು ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳುವಂತೆ ನಾಗರಿಕರು ಆಗ್ರಹಿಸಿದ್ದಾರೆ.